ಕುದ್ರೋಳಿ ಕ್ಷೇತ್ರದಲ್ಲಿ ನಡೀತಾ ಇರುವ ದಸರಾ ಮಹೋತ್ಸವಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ದಾರೆ. ನವದುರ್ಗಿಯರು ಮತ್ತು ಶಾರದೆಗೆ ವಿಶೇಷ ಪೂಜೆ ಸಲ್ಲಿಸಿದ ಜಿಲ್ಲಾಧಿಕಾರಿ ಕುಟುಂಬ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ವೈಭವದಿಂದ ನಡೀತಾ ಇರುವ ಕುಡ್ಲ ದಸರಾದಲ್ಲಿ 2ನೇ ವರ್ಷ ಭಾಗಿಯಾಗ್ತಾ ಇರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಜಿಲ್ಲಾಧಿಕಾರಿ ವೈಭವದ ಶೋಭಾಯಾತ್ರೆಯಲ್ಲೂ ತಾವು ಭಾಗಿಯಾಗುವುದಾಗಿ ಹೇಳಿದ್ದಾರೆ. ಮಂಗಳೂರು ದಸರಾವಾಗಿ ಪ್ರಸಿದ್ಧಿ ಪಡೆದುಕೊಂಡಿರುವ ಕುದ್ರೋಳಿ ದಸರಾದಲ್ಲಿ ಜನರು ಶ್ರದ್ಧೆ ಭಕ್ತಿಯಿಂದ ಭಾಗಿಯಾಗುವಂತೆ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಸಂದೇಶವನ್ನು ನೀಡಿದ್ದಾರೆ. ಮಂಗಳೂರಿಗೆ ವಿಶಿಷ್ಟವಾದದ್ದು ದಸರಾ ಹಬ್ಬದಲ್ಲಿ ವಿಶಿಷ್ಟವಾದದ್ದು ಕುದ್ರೋಳಿ ದೇವಸ್ಥಾನದಾಗುವಂಥ ಈ ಒಂದು ಹಬ್ಬ. ಇದನ್ನು ಹೋದ ವರ್ಷವೂ ನಾವು ನೋಡುವಂಥ ಒಂದು ಭಾಗ್ಯ ನಮ್ಗೆ ಸಿಕ್ತು. ಈ ವರ್ಷವೂ ಸಹ ಈ ವಿಜೃಂಭಣೆಯಿಂದ ಆಚರಣೆ ಆಗ್ತಾ ಇರುವಂಥದ್ದನ್ನು ಇವತ್ತು ಕುಟುಂಬ ಸಮೇತ ನಾವು ಬಂದು ದೇವಿಯ ಆಶೀರ್ವಾದನ ಪಡ್ಕೊಂಡು ನಾವು ದರ್ಶನ ಮತ್ತು ಈ ಒಂದು ವೀಕ್ಷಣೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ. ತುಂಬ ಖುಷಿ ಸಂತೋಷದ ಜೊತೆ ಎಲ್ಲರೂ ಕೈ ಜೋಡಿಸ್ಕೊಂಡು ಒಂದು ಹಬ್ಬವಾಗಿ ಮಂಗಳೂರದ ಕುಡ್ಲದ ಒಂದು ಹಬ್ಬವಾಗಿ ಇದನ್ನು ಆಚರಣೆ ಮಾಡ್ತಾ ಬರ್ತಾ ಇರುವಂಥದ್ದು. ಈ ವರ್ಷವೂ ಸಹ ಅಷ್ಟೇ ಒಂದು ಉತ್ಸಾಹದಿಂದ ಇದನ್ನು ಮಾಡಬೇಕು, ನಾವು ಕೂಡ ಅದರಲ್ಲಿ ಭಾಗಿಯಾಗ್ತೇವೆ ಅಂತ ಹೇಳಿ. ದಸರಾ ಹಬ್ಬ ರಾಜ್ಯದಲ್ಲೇ ಇಡೀ ದೇಶದಲ್ಲೇ ಉತ್ಕೃಷ್ಟಮಯವಾಗಿ ಆಚರಣೆ ಮಾಡುವಂಥ ಸಂಭ್ರಮದ ಒಂದು ಹಬ್ಬ. ಅದರಲ್ಲೂ ಮೈಸೂರು ದಸರಾ ಹಬ್ಬ. ಅದೇ ರೀತಿಯಲ್ಲಿ ಇವತ್ತು ಮಂಗಳೂರು ದಸರಾ ಹಬ್ಬ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದಂಥ ದೇವಸ್ಥಾನ. ಅಲ್ಲಿ ಭಾಳಷ್ಟು ಪಾವಿತ್ರತೆಯಿಂದ ಭಕ್ತಿಯಿಂದ ಈ ದಸರಾ ಹಬ್ಬ ವರ್ಷಕ್ಕೆ ಹುಣ್ಣಿಮೆಯ ಚಂದ್ರನ ರೀತಿಯಲ್ಲಿ ಹಬ್ಬ ಭಾಳ ಉತ್ಕೃಷ್ಟಮಯವಾಗಿ ಆಚರಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅನೇಕ ವರ್ಷಗಳಿಂದ ಭಾಗವಹಿಸುವಂಥ ಸುಯೋಗ ನಮ್ಮ ಪಾಲು ಸಿಕ್ಕಿದೆ. ಶ್ರೀಯುತ ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ಈ ದೇವಾಲಯ ಜೀರ್ಣೋದ್ಧಾರ ಆಗಿ ಇವತ್ತು ಭಾಳ ಆಕರ್ಷಕ ರೀತಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಯಾವ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ರ ಅದೇ ರೀತಿಯಲ್ಲಿ ಇವತ್ತು ಮಂಗಳೂರಲ್ಲಿ ಇವತ್ತು ಆ ದೇವಾಲಯ ಭಾಳ ಆಕರ್ಷಣೀಯ ರೀತಿಯ ಒಂದು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ.